ಇವತ್ತು ಸಿನಿಮಾದವರು ಗೇಟ್ ಕೀಪರ್ನಿಂದ ಇಲ್ಲಿಯವರೆಗೆ ಸಿನಿಮಾದವರು ಸರಿ ಇಲ್ಲ. 9 ಕ್ಯಾಮರಾಗಳು, 9 ಕ್ಯಾಮರಾಮ್ಯಾನ್ಗಳು. ಹುಮಾಶ್ರೀ ಅವರು ಬಂದುಕೊಂಡು ಇಲ್ಲಿ ನೆಲದಲ್ಲಿ ಕೂತ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದು 23 ಗಂಟೆಯಲ್ಲಿ ಮಾಡಿದ ಸಿನಿಮಾ ಅಲ್ಲ, ಮತ್ತೆ ಅದು ಗ್ಯಾಸ್ ಹೋದ ಸೋಡಾ ಥರ ಆಗ್ತದೆ. ತುಳು ಚಿತ್ರ ಸೆಪ್ಟೆಂಬರ್ ಎನ್ಮ ಮಾಡಬೇಕಾದ್ರೆ ಕಡಲತಡಿಯ ಭಾರ್ಗವ, ಕೋಟಾ ಶಿವರಾಮ್ ಕಾರಂತರನ್ನ ನಿಮ್ಮ ಸಿನಿಮಾದಲ್ಲಿ ನಟಿಸ್ತೀರಾ. ಆ ದಿನಗಳು ಹೇಗಿತ್ತು, ಅದು ಹೇಗೆ ಆಯ್ತು, ಅವ್ರ ನಟನೆಗೆ ಹೇಗೆ ಬಂದರು? ಯಾಕಂತ ಹೇಳಿದ್ರೆ ಅವರು ಸಾಹಿತ್ಯ ರಂಗದಲ್ಲಿಯೇ ಮುಳುಗಿದ್ದವರು. ಅವರನ್ನ ಹೌದು ಅವರು ಸಿನಿಮಾದವ್ರು ಬಿಟ್ಟು ಅವರು ಇಷ್ಟಪಡೋದು ಮತ್ತೆ ಅವರು ಹೊಗಳೋದು ಭಾರಿ ಕಣೆ. ಅವರು ಸ್ವಲ್ಪ ನಿಷ್ಠುರವಾದಿ, ಇದ್ದದ್ದನ್ನು ಇದ್ದ ಹಾಗೆ ಅವರು ಹೇಳೋದು. ಮತ್ತೆ ನಾವು ಅವರು ಬಿಡುಗಡೆಗೆ ಬಂದರು, ಅಲ್ಲ ಮುಹೂರ್ತಕ್ಕೆ ಬಂದರು, ಬಿಡುಗಡೆಗೆ ಬಂದರು. ಅದರ ನಂತರ 100 days ಫಂಕ್ಷನ್ಗೆ ಮೋತಿಬಾಲಲ್ಲಿ ಫಂಕ್ಷನ್ ಆಗ್ತಾ ಇದೆ, ಒಂದು 700 ಜನ ಕ್ರೌಡ್ ಆಗಿದೆ. ಆವಾಗ ಅವರು ಹೇಳಿದರು, ಇವತ್ತು ಸಿನಿಮಾದವರು ಗೇಟ್ ಕೀಪರ್ನಿಂದ ಇಲ್ಲಿಯವರೆಗೆ ಸಿನಿಮಾದವರು ಸರಿ ಇಲ್ಲ. ಆದರೆ ಇವತ್ತು ರಿಚರ್ಡ್ ಕ್ಯಾಸ್ಲಿನವರು ಈ ಸಿನಿಮಾವನ್ನು 105 ದಿವಸಕ್ಕೆ ಅವರು ಇವತ್ತು ಸನ್ಮಾರಂಭ ಮಾಡ್ತಾ ಇದ್ದಾರೆ. ಅವರ ಸಂತೋಷದಲ್ಲಿ ನಾನು ಕೂಡ ಒಬ್ಬ ಭಾಗಿ. ಇಷ್ಟು ಹಣ ಇದ್ದರು, ಫೋಟೋ ಇದೆ ಇದರಲ್ಲಿ, ರೂಪತರದಲ್ಲಿ ಬರೆದಂಥ ಫೋಟೋ ವಿತ್ ಡಯಲಾಗ್ ಇದೆ. ಅವರು ಹೇಳಿದ ಮಾತೆ, ಇಷ್ಟು ಹಣ ಇದ್ದರು ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಿಚರ್ಡ್ ಕ್ಯಾಸ್ಲಿನವರು ಸಿನಿಮಾ ಮಾಡಿಕೊಂಡು ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ ಭಾಗಿ. ಅದನ್ನು ಮತ್ತೆ ನಾನು ಅವರಿಗೆ ಮತ್ತು ಪ್ರತಿಯೊಂದಕ್ಕೆ ಸೆಪ್ಟೆಂಬರ್ 8ಕ್ಕೂ ಕೊಂಕಣಿ ಯುಬಕ್ಸರಿ ಎಲ್ಲದಕ್ಕೂ ಅವರು ಮುಹೂರ್ತಕ್ಕೆ ಅವರು ಬಿಡುಗಡೆಯವರು ಹಾಗೇ ನಡೀತು. ಲಾಸ್ಟಾಗಿ ಅವ್ರ ಹತ್ರ ಕೇಳಿದೆ, ಸರ್ ಏನಯ್ಯ ಅವರು ಹಾಗೆ ಹೇಳೋದು, ಏನಯ್ಯ ಹೊಸ ಹೊಸದು ಐಡಿಯಾ ಮಾಡ್ತಾಯಿದ್ದೀರಿ ನೀವು, ಏನು ಮಾಡಬೇಕು ನಾನು, ಏನು ಪಾತ್ರ? ಪತ್ರಕರ್ತರ ಪಾತ್ರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾತಾಡಬೇಕು, ಈ ರೀತಿಯಲ್ಲಿ ಸಾಹಿತಿಯಾಗಿ ಮಾತಾಡಬೇಕು, ಬೇರೆ ಏನೆಲ್ಲ. ನೋಡಿ, ನನಗೆ ನಿಮ್ಮ ಕಟ್, ಶಾರ್ಟ್, ಆ್ಯಕ್ಷನ್ ಗೊತ್ತಿಲ್ಲ. ಏನು ಬೇಕು ನೀವು ಅದು ತಗೊಳ್ಳಿ, ನಾನು ಬರ್ತೇನೆ. ಟೈಮ್ ಆಯಿತು, ಸೆಪ್ಟೆಂಬರ್ 8 ದಿವಸ ಆಯಿತು. ಅವರಿಗೆ ಈ ಕ್ಯಾಮ್ರಾ ನಡೆಯೋದಿಲ್ಲ, ಸೌಂಡ್ ಬರ್ತದೆ ಅವ್ರಿಗೆ ಮಾಡೋದು. ಆಗ ಮಿಚ್ಚಲ್ ಕ್ಯಾಮ್ರಾ ಮಡ್ರಾಸಿಂದ ಅವರಿಗೋಸ್ಕರ ಕ್ಯಾಮ್ರಾ ತರಿಸಿದೆ, ಅದರಲ್ಲಿ ಸೌಂಡ್ ಇಲ್ಲ, ಸ್ಪಾಟ್ ಸೌಂಡ್ ಅದೇ ಆ ಟೈಮ್ನಲ್ಲಿ ಆಯಿತು. ಅವರಿಗೆ ನಾನೇ ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್ ಇದ್ದರೂ ನಾನೇ ಹ್ಯಾಂಡಲ್ ಮಾಡಿದೆ. ಅವ್ರು ಯಾವ ಕ್ಯಾಮ್ರಾ ಹೀಗೆ ಮಾಡೋದು, ಸ್ಟಾಪ್ ಮಾಡೋದು ಹೇಳಿ ಅವರು ಮಾತಾಡ್ತಾ ಹೋಗೋದು. ಅದನ್ನು ತೆಗೆದರೆ 1 ದಿವಸ ಬೇಕು. ಕ್ಯಾಮ್ರಾಮ್ಯಾನ್ಗೆ ಆನ್ ಆಫಿಗೆ ನಾನು ಮುಟ್ಟೋದು, ನಾನು ಕೂತ್ಕೊಳ್ಳೋದು, ಕ್ಯಾಮ್ರಾಮ್ಯಾನ್ ಕೂತ್ಕೊಳ್ಳೋದು ಟ್ರಾಲಿಯಲ್ಲಿ ಅದರಲ್ಲಿ ಇರುವಾಗ. ಹಾಗೆ ಅವರು ಮತ್ತು ಬೆಂಗಳೂರಿನ ಪತ್ರಕರ್ತರು ಯಾರು ಸಿನಿಮಾ ಬಂದೆ ಅವರೆಲ್ಲ ಆಡಿಯೋ, ಇವರು ಆ್ಯಕ್ಟರ್ಸ್ ಎಲ್ಲ ಬೆಂಗಳೂರು ಅವರು. ಸೊ ಸರ್ಕಿಟ್ ಹೌಸಲ್ಲಿ ಆ ಸಿನಿಮಾ ಆಯಿತು. ಹಾಗೆ ಸಿನಿಮಾ ಕಂಪ್ಲೀಟ್ ಸಿನಿಮಾ 6:30 ಗಂಟೆಗೆ ಮನೆಯಲ್ಲಿ ಮುಹೂರ್ತ ಮಾಡಿದೆ. ಶಿವರಾಮ್ ಕಾರಂತರು ಮನೆಯಿಂದ 6:30 ಗಂಟೆಗೆ ಹೊರಟರು. ಒಂದು ಕ್ಯಾಮ್ರಾ ಶಿವಾಜಿನಗರ ಚರ್ಚಲ್ಲಿ, ಅಲ್ಲಿ ಸೆಪ್ಟೆಂಬರ್ 8 ನನ್ನ ಆಸ್ಪಿಷಿಯಸ್ ಡೇ, ಹಾಗೆ ಆ ಚರ್ಚಲ್ಲಿ ಒಂದು ಕ್ಯಾಮ್ರಾ ಇತ್ತು, ಅಲ್ಲಿ ಶೂಟ್ ಮಾಡಿದರು. ಹಾಗೆ ಮರು ದಿವಸ ಬೆಳಿಗ್ಗೆ 6 ಗಂಟೆಗೆ 23:30 ಗಂಟೆಯಲ್ಲಿ ತಣ್ಣೀರು ಬಾವಿಯಲ್ಲಿ ಸಿನಿಮಾ ಕಂಪ್ಲೀಟ್ ಆಯಿತು. ಇದೇ ಸ್ಥಳದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು. 1 ತಿಂಗಳ ಒಳಗಡೆ ನಾವು ಕೆಲಸವನ್ನು ಕಂಪ್ಲೀಟ್ ಮಾಡಿ ನಾವು ಅದನ್ನು ತೆರೆಗೆ ತಂದೆವು. 50 ದಿವಸ ಓಡಿತು. ಬುದ್ಧಿಜೀವಿಗಳ ಪೈಕಿ ಸಾಹಿತಿ ಒಬ್ಬ. ಅನೇಕರು ಅನೇಕ ಕ್ಷೇತ್ರಗಳಲ್ಲಿ ದುಡಿತಾರೆ, ತಮ್ಮ ಬುದ್ಧಿಯನ್ನು ಉಪಯೋಗಿಸ್ತಾರೆ, ತಮ್ಮ ಬದುಕಿಗೆ ನೆರವಾಗುವಂತೆ ಮಾಡ್ತಾರೆ. ನಮ್ಮ ಮಿತ್ರರು ಮೊದಲು ತೊಡಗಿದ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ 2 ವಿಷಯ ಕಾಣುತ್ತೆ. ದೇಶಕ್ಕೆ ದೊರಕಿದ ಸ್ವಾತಂತ್ರ್ಯ, ಇವತ್ತಿನ ಪರಿಸ್ಥಿತಿ, ಅದರಲ್ಲಿ ಸಾಹಿತ್ಯ ಸ್ಥಾನವೋ ರಾಜಕೀಯ ಪುಡಾರಿಗಳ ಸ್ಥಾನವೋ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಅದು 2 ವಾರ ಫುಲ್ಲು ಓಡಿದೆ ಜೊತೆಯಲ್ಲಿ. ಆ ರೆಕಾರ್ಡ್ ಆ ಥರ 24 ಗಂಟೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಈ ಥರ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಫಿನಿಷ್ ಮಾಡಲಿಕ್ಕೆ ಆಗಲಿಲ್ಲ. 48 ಗಂಟೆಯಲ್ಲಿ ದಿನೇಶ್ ಬಾಬುರವರು ಮತ್ತು ಸೌಂದರ್ಯ ನಾಗರಾಜರವರು ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇದು 9 ಕ್ಯಾಮ್ರಾಗಳು, 9 ಕ್ಯಾಮ್ರಾಮ್ಯಾನ್ಗಳು, 9 ನಿರ್ದೇಶಕರು, ಅವರಿಗೆಲ್ಲ ಇಬ್ಬರು ಅಸೋಸಿಯೇಟ್. ಅದಕ್ಕೆ ಬೈಟಾಗಿ ಬರುತ್ತ. ಹುಮಾಶ್ರೀ ಅವರು ಬಂದುಕೊಂಡು ಇಲ್ಲಿ ನೆಲದಲ್ಲಿ ಕೂತ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಕನ್ನಡದ ಅಷ್ಟು ನಟಿಯರು, ಸುನೀಲ್, ಶ್ರುತಿ, 13 ಜನ ಕನ್ನಡದ ನಟಿಯರು ಆ್ಯಕ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಸುಂದರ್ನ ಸೋನರವರ ಪರಿಚಯ ಮತ್ತು ಆವಾಗ ಅವರು ಕೆಲಸ ಮಾಡುವಂಥವ್ರ ಹತ್ರ ಹೇಳಿದ್ರು, ನಿಮಗೆ ಒಂದು ಒಳ್ಳೆ ಸುದ್ದಿ ಇದೆ, ಮಂಗಳೂರಿಗೆ ಮೀನಿನ ಊಟ ಮಾಡೋಣ ಅಂತ ಹೇಳಿದಾಗ ಒಳ್ಳೆ ಆಯಿತು. ಆಯ್ತು ಸರ್ ಅಂದೇಳಿ ಅವರ ಉಮಾಶ್ರೀ ಅವರೆಲ್ಲ ರೆಮ್ಯುನರೇಷನ್, ರಮೇಶ್ ಭಟ್ರು ಈಗ ಬಂದು ಫೋನ್ ಮಾಡ್ತಾರೆ,
1,000 ನಟ ಮಾತಾಡೋದು ಕಾಸ್ಟ್ಲಿನ ಅವ್ರೆ ಅಂತೇಳಿ 1,000 ತಗೊಳ್ಳೋದು ಅವ್ರು 1,000 ನಟ ಅಂತ ಹೇಳೋದು. ಸರಿ, ಈಗ ಎಲ್ಲಿ ಬರ್ತಾರೆ ಮಂಗಳೂರಿಗೆ ಬಂದರೆ ಬ್ಯಾಂಕ್ ಜನಾರ್ದನ್, ಈಗ ಎಲ್ಲ ನಟರು ನನ್ನ ಎಲ್ಲ ಕೊನೆ ಸಿನಿಮಾದವರೆಗೆ ಬೇಕಾದ್ರೆ ರೆಮ್ಯುನರೇಷನ್ ಹೇಳುವ ಒಂದು ಸ್ಟ್ರಿಕ್ಟ್ ಇದು ಬರಲಿಲ್ಲ. ಇವನು ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ, ಸುಪ್ರೀತಾ ಸಮೇತ, ನೀರಜ್ ಸಾಬ್ ಅಶ್ವ ಸಮೇತ, ಮತ್ತು ಕ್ಯಾಮ್ರಾಮ್ಯಾನ್ ಆವಾಗ ಮಲ್ಲಿಕಾರ್ಜುನ ಅವರು ಬಂದರು. ಗಂಧದ ಗುಡಿ ಭಾಗ 2 ಮಾಡಿದವರು, 100 ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಾನಂತ ಯಾರೂ ಸಿನಿಮಾ ಕೊಡಲಿಲ್ಲ. 6 ಸಿನಿಮಾ ಕೊಟ್ಟಿದ್ದೇನೆ ನಾನು ಅವರಿಗೆ. ಅವ್ರು ಹೇಳ್ತಿದ್ರು ನನ್ನ ಅನ್ನ ಕೊಟ್ಟವರು ಅವರದ್ದು. ಅಷ್ಟಾಗುವಾಗ ನನಗೊಂದು ಸ್ಟ್ರೋಕ್ ಆಯಿತು. ನಾನು ಮಲಗಿದೆ. ನನಗೆ ಮುಂದಿನ 3-4 ವರ್ಷ ಸಿನಿಮಾ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಸ್ವಲ್ಪ ಕುಡಿಯುತ್ತಿದ್ದರು. ಆದರೆ ಮಧ್ಯದಲ್ಲಿ ಬಂದು ನನಗೆ ಇಲ್ಲಿ ನೋಡುವಾಗ ಬಂದರೂ ಕೂಡ ಒಂದು ವಿಪರೀತ ಕುಡಿದ್ರು. ಅವರಿಗೆ ಕೆಲಸ ಕೊಡಲಿಲ್ಲ. ಅವರಿಗೆ ಇಲ್ಲ ನಮ್ಮೊಂದಿಗೆ. ಹಾಗಿದ್ದರೆ ಇವಾಗ ಸಹ ಒಂದು ಸಿನಿಮಾ ಅವ್ರು ಇಲ್ಲಿಂದಲೇ ಹೇಳಿ ನಾನು ಮಾಡ್ತಿದ್ದೆ. ಈಗ ಎಲ್ಲ ಫೆಸಿಲಿಟಿಗಳು ಇವೆ. ಸೆಪ್ಟೆಂಬರ್ ಎನ್ನುವ ಚಿತ್ರ ಆಗಿನ ಕಾಲದಲ್ಲಿ 24 ಗಂಟೆಯಲ್ಲಿ ಸಿನಿಮಾ ಮಾಡೋದು ಅಂತ ಹೇಳಿದರೆ ಸಣ್ಣ ವಿಷಯ ಅಲ್ಲ. ಯಾಕಂತ ಹೇಳಿದರೆ ಕನ್ನಡ ಚಿತ್ರದಲ್ಲಿ ನಟಿಸ್ತಿದ್ದಂತಹ ಖ್ಯಾತ ನಟರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅವರನ್ನು ಕನ್ನಡದಲ್ಲಿದ್ದಂತಹ ನಟರು ಬಂದು ತುಳು ಚಿತ್ರರಂಗದಲ್ಲಿ ನಟಿಸ್ತಾರೆ ಅಂತ ಹೇಳಿದರೆ ತುಳು ಚಿತ್ರರಂಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಪೀಕಲ್ಲಿತ್ತು ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡ್ಬೋದು. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ನಿಜವಾಗಿ ಇವಾಗ ಸಹ ಸಿನಿಮಾ ವೈಸ್ ಒಳ್ಳೆಯದು ಹೇಳಿ ನಾನು ವಿಂಗಡಿಸುವುದಿಲ್ಲ, ಕಲಾತ್ಮಕದಲ್ಲಿ ವಿಂಗಡಿಸುವುದಿಲ್ಲ. ಇವಾಗ ಸಹ ಕೆಲವು ಸಿನಿಮಾಗಳು ಬಿಟ್ಟರೆ ಖಂಡಿತವಾಗಿ ಇವತ್ತು ಕೂಡ ತುಳು ಸಿನಿಮಾಗಳಿಗೆ ಪ್ರೇಕ್ಷಕರಿದ್ದಾರೆ. ನಾವು ಪ್ರೇಕ್ಷಕರು ನೋಡುವಂಥ ಸಿನಿಮಾ ಕೊಡಬೇಕಂತ ಹೊರತು ನಾವು ಮಾಡುವಂಥ ಸಿನಿಮಾಗಳನ್ನು ನಾವು ಮಾಡಬೇಕಂತ ಹೇಳಿ ಅಲ್ಲ. ಖಂಡಿತವಾಗಿ ಲೆಕ್ಕ ಮಾಡಿದರೆ ನಾವು 1 ಕೋಟಿ ಚಿಲ್ಲರೆ ನಾವು ತೌಳವರು ತುಳು ಭಾಷೆ ಮಾತಾಡೋದು. ಅಂದರೆ ತುಳು ಹೇಳಿಕೊಂಡು ಹಿಂದೂಗಳು ಮಾತ್ರ ಅಲ್ಲ, ಇದು ನಮ್ಮ ಇಲ್ಲಿಯ ವ್ಯಾವಹಾರಿಕ ಭಾಷೆ, ಸ್ಥಳೀಯ ಭಾಷೆ. ಅದು ನಾವು ಎಲ್ಲರೂ ಇಲ್ಲಿ ತುಳು ಮಾತಾಡ್ತೇವೆ. ನನ್ನ ಅಂದಾಜು ನಾವು ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ತುಳುವರು ಮುಂದೆ ಇದ್ದಾರೆ. ನಾವು 1 ಕೋಟಿಗಿಂತ ಜನ ಎಲ್ಲ ಕಡೆಗಳೇ ನಮ್ಮ ಸಿನಿಮಾಗಳು ಈಗ ದುಬೈಯಲ್ಲಿ, UK ಯಲ್ಲಿ, ಅಮೆರಿಕದಲ್ಲಿ ಇಲ್ಲಿಂದ ಜಾಸ್ತಿ ನಂಬರ್ ಆಫ್ ಜನ ನೋಡ್ತಾ ಇದ್ದಾರೆ. ನಾವು ನೋಡುವ ಪ್ರೇಕ್ಷಕರಿದ್ದೇವೆ. ಆದರೆ ಅವರ ಟೈಮನ್ನು ಅಳವಡಿಸಿಕೊಂಡು ಅವರ ಸಿನಿಮಾ ನೋಡಬೇಕಾದ್ರೆ ಅವರಿಗೆ ಒಂದು ಒಳ್ಳೆ ಸಿನಿಮಾಗಳು ಕೊಟ್ಟರೆ, ಅದು ಒಳ್ಳೆಯದಂತ ಹೇಳಿಲ್ಲ, ಮಾಡಿದ ಸಿನಿಮಾಗಳು ಆ ಬಿಡುಗಡೆಗೆ ಅವರು ಕ್ರಮಬದ್ಧವಾಗಿ ನಾವು ಮಾಡಿದರೆ ತುಳು ಪ್ರೇಕ್ಷಕರು ಇವತ್ತೂ ಇದ್ದಾರೆ. ತುಳು ಸಿನಿಮಾಕ್ಕೆ ಮಾರ್ಕೆಟ್ ಇದೆ. ತುಳು ಸಿನಿಮಾಗಳು ಪ್ರಶಸ್ತಿಗಳು ಬೇಕಾದಷ್ಟು ಬಂದಿವೆ. ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಕೂಡ ಬಂಗಾರ ಪಟ್ಲೆ ಪ್ರಥಮ ರಾಷ್ಟ್ರ ಪ್ರಶಸ್ತಿ ಸಿನಿಮಾ. ಸೆಪ್ಟೆಂಬರ್ 8 ತುಳು ಭಾಷೆಯ ಒಂದು ಪ್ರಾದೇಶಿಕ ಭಾಷೆಯ ಸಿನಿಮಾ 24 ಗಂಟೆಯಲ್ಲಿ ತುಳು ಚಿತ್ರರಂಗದ ಇತಿಹಾಸದಲ್ಲಿ ಪ್ರಥಮ ಚಿತ್ರ. ಅದರ ನಂತರ ಹಲವು ಚಿತ್ರಗಳು ಬಂದವರೆಲ್ಲ ರಾಷ್ಟ್ರ ಪ್ರಶಸ್ತಿಗಳು ಬಂದವು. ಆದರೆ ರಿಪೀಟ್ ಪ್ರೊಡ್ಯೂಸರ್ ಸ್ವಲ್ಪ ಕೊರತೆ ಇದೆ. ಬಹುಶಃ ಆರ್ಥಿಕ ಪರಿಸ್ಥಿತಿ ಆಗ್ಬೋದು. ಅದು ನಿರ್ಮಾಣದಿಂದ ಮತ್ತು ಪ್ರೇಕ್ಷಕರಿಂದ ಅಲ್ಲ, ಆ ಬಿಡುಗಡೆ ಸಮಯ ಮತ್ತು ರಾಷ್ಟ್ರೀಯ ವಿಕೋಪಗಳು ಇದಕ್ಕೆ ಸೇರ್ತವೆ. ಆವಾಗ ಸಿನಿಮಾ ಬಂದ ಕೂಡಲೇ ಅದು ನೋಡಿ ಆದರೆ ಆಯಿತು, ಮತ್ತೆ ಅದು ಗ್ಯಾಸ್ ಹೋದ ಸೋಡಾ ಥರ ಆಗ್ತದೆ. ಮತ್ತೆ ನೋಡಲಿಕ್ಕೆ ಸ್ವಲ್ಪ ಜನ ಹಿಂಜರಿತಾರೆ, ತೂಕೋ ಅಂತ ಹೇಳ್ತಾರೆ. ಹೋದ ನಂತರ ಪೋಡ ಥರ ಅಂತ ಒಂದು ಭಾವನೆ ನಮ್ಮಲ್ಲಿದೆ. ಮತ್ತು ತುಳು ಸಿನಿಮಾಗಳಿಗೆ ಅಂತೂ ಖಂಡಿತವಾಗಿ ಸ್ಥಾನಮಾನ ಗೌರವ ಜಗತ್ತಿನಂತೆ ಎಲ್ಲ ಕಡೆಗಳಲ್ಲಿ ನಮಗೆ ಆ ಪ್ರೋತ್ಸಾಹ ಸಿಗ್ತದೆ. ಮಾತ್ರ ಅಲ್ಲ, ನಾನು ಜಗತ್ತಿನ ಸಾಧಾರಣ 40-50 ದೇಶಗಳಿಗೆ ಹೋಗಿದ್ದೇನೆ. ಮತ್ತು ಒಂದು 400-500 ಟ್ರಿಪ್ಪು ನಾನು ಫಾರಿನ್ ಟ್ರಿಪ್ ಮಾಡಿದ್ದೇನೆ. ನಾನು ಹಾಲಿವುಡ್ ಯೂನಿವರ್ಸಲ್ ಸ್ಟುಡಿಯೋಗೆ ಹೋಗಿದ್ದೇನೆ ಮತ್ತು 3 ಅಂತಾರಾಷ್ಟ್ರೀಯ ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೇನೆ. ಮಾತ್ರ ಅಲ್ಲ, ಬಂಗಾರ ಪಟ್ಲೆ ಅಲ್ಲಿ ಭಾಗವಹಿಸಿತ್ತು ಮತ್ತು ಸಿಲೆಕ್ಟ್ ಆಗಿಲ್ಲ. ಸೆಪ್ಟೆಂಬರ್ ಎನ್ನುವ ಚಿತ್ರ 24 ಗಂಟೆಯಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದು ಅಂತ ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಡಿಜಿಟಲ್ ಯುಗದಲ್ಲಿ ಮಾಡಬೇಕು ಅಂತ ಹೇಳಿದರೂ ಕೂಡ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅಂಥದ್ರಲ್ಲಿ ನೀವು ಕನ್ನಡದಿಂದ ನಟ ನಟಿಯರನ್ನು ಕರ್ಕೊಂಡು ಬಂದು ಸಿನಿಮಾ ಮಾಡ್ತೀರಾ. ಆ ಚಾಲೆಂಜಸ್ ಹೇಗಿತ್ತು ನಿಮಗೆ? ಆ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಬಾರಿ ಸಮಯ ತಗೊಳ್ತೇನೆ. ತಿದ್ದಿ ಒರೆಸಿ ಅದನ್ನು ಸರಿ ಮಾಡಿಸಿ ಮತ್ತು ನಾವು ಎಲ್ಲರೂ ಸೇರ್ತಿದ್ದೆವು. ಅದರ ನಂತರ ಲಾಸ್ಟಿಗೆ ಆಗುವಾಗ 2 ದಿವಸ ಮೊದಲು ಆ್ಯಕ್ಟರ್ನವರು ಬಂದುಕೊಂಡು ನಾವು ವರ್ಕ್ಶಾಪ್ ಮಾಡಿದ್ದೇವೆ, ಎಲ್ಲ ಆ್ಯಕ್ಟರು. ಮತ್ತು ಅವರಿಗೆ ಒಂದು ತುಳುಗೆ ಬರೋದು ಮತ್ತು ನಮ್ಮ ಹಾಸ್ಪಿಟಾಲಿಟಿ ಇಲ್ಲಿ ಅವರು ಇಷ್ಟಪಟ್ಟದ್ದು ಇಲ್ಲಿಯ ಒಂದು ನನ್ನ ಆ ಹಾಸ್ಪಿಟಾಲಿಟಿ, ಅವರನ್ನು ಉಳ್ಕೊಳ್ಳಿಕ್ಕೆ, ಅವರನ್ನು ತರಲಿಕ್ಕೆ, ಅಷ್ಟು ಜನರಿಗೂ ವೆಹಿಕಲ್, ಅಷ್ಟು ಜನರಿಗೂ ಅಂಥ ಊಟ,
ಹಾಗೆ ಎಲ್ಲ ಅವರಿಗೆ ಒಂದು ಆತ್ಮೀಯತೆ ಆಯಿತು ಮನೆಯಲ್ಲಿರುವಾಗ. ಒಂದು ಸುಧಾರಾಣಿಯವರಾಗಲಿ, ಶ್ರುತಿಯವರಾಗಲಿ, ನಂದಿನಿ ಸಿಂಗ್ ಆಗಲಿ, ಅವರಿಗೆ ರೂಮಲ್ಲಿ ಇದ್ದರು ಸಹ ಲಾಸ್ಟಿಗೆ ಆಗುವಾಗ ನಮ್ಮ ಹರಿಪ್ರಿಯ ಹೋಟೆಲಿಂದ ಬಂದುಕೊಂಡು ಇಲ್ಲೇ, ನಾನು ಅಲ್ಲಿ ನಿಲ್ಲೋದಿಲ್ಲ ಹೋಟ್ಲಲ್ಲಿ, ನಾನು ಇಲ್ಲೇ ನಿಲ್ತೇನೆ. ಸುಧಾರಾಣಿ ಹೇಳೋದು ಅಡುಗೆ ನಾವು ಒಟ್ಟಿಗೆ, ನಾನು ಚಿಕನ್ ತಿನ್ನೋದಿಲ್ಲ, ಅಡುಗೆ ಮಾಡ್ತೇನೆ ನಾನು, ಅವರು ಬಂದುಕೊಂಡು ಅಡುಗೆ ಮಾಡೋದು. ಆ ಥರ ಒಂದು ವಾತಾವರಣ. ಕ್ಯಾಮ್ರಾಮನ್ಗಳಂತೂ ಇಲ್ಲೇ ಬಿಡಿ, ಅದು 3-4 ಕ್ಯಾಮ್ರಾಮನ್ ಮಾಡಿದ್ದು, ಸುಂದರ್ದಾಸ್ ಸ್ವರ್ಣ ಇರಲಿ, ಶಂಕರ್ ಇರಲಿ, ಮತ್ತು ನಮ್ಮ ಮಲ್ಲಿಕಾರ್ಜುನ ಅವರು ಇರಲಿ, ಯಾರು ಸಹ ಎಲ್ಲ ಇಲ್ಲೇ ಇರೋದು. ಅವರಿಗೆ ಬೇಕಾದಾಗೆ ಸವಲತ್ತಿತ್ತು. ಹಾಗೆ ಅವರು ಭಾರಿ ಖುಷಿಯಲ್ಲಿದ್ದರು. ಮತ್ತು ನನಗೂ ಕೂಡ ಡಿಸ್ಕಷನ್ಗೆ ಎಷ್ಟು ರಾತ್ರಿ ಆದರು. ಮತ್ತು ಕೆಲವೊಮ್ಮೆ ನಾವು ಹೀಗೆ ಮಾತಾಡ್ತಾ ಇರುವಾಗ ಬೇರೆ ಬೇರೆ ಚಾಲೆಂಜ್ಗಳು ಬರ್ತಿತ್ತು. ಒಳ್ಳೆ ಪ್ಲ್ಯಾನಿಂಗ್ ಆಯಿತು. ಮತ್ತು ಇಲ್ಲಿಯ 8 ಮಂದಿ ದೊಡ್ಡ ದೇವದಾಸ್ ಕಾಪಿಕಾಡ್ರು, ವಿಜಯಕುಮಾರ್ ಅವರು, ಎಲ್ಲರೂ ಇಲ್ಲಿ ಅವರು ಸಂಭಾಷಣೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಟೆಕ್ನಿಕಲಿಗೆ ಬೆಂಗಳೂರಿನ ಅಸೋಸಿಯೇಟ್ಗಳು ಕೆಲಸ ಮಾಡಿದ್ದಾರೆ. ಕ್ಲ್ಯಾಪಿಗೆ ಹಾಗೆ ಹಾಗೆ ಒಂದು ಯೂನಿಟಿಗೆ 3 ಜನ ಇದ್ದರು, 2 ಜನ ಕ್ಯಾಮ್ರಾಮ್ಯಾನ್, 5 ಜನ ಕ್ಯಾಮ್ರಾಮ್ಯಾನ್, ಒಬ್ಬ 6 ಮಂದಿ. ನಾನು ಇಷ್ಟು ಕಡೆ ಶೂಟಿಂಗ್ ಆಗುವಾಗ ನಾನು ಒಂದು ಕ್ಯಾಮ್ರಾವನ್ನು ಸ್ಟಡಿ ಇಟ್ಟುಕೊಂಡು ಹಾಕಿ ಟಾಕಿತ್ತು ನನ್ನ ಹತ್ರ. ರೌಂಡ್ ಅಪ್ ಮಾಡಿದ್ದೆ ಎಲೆಕ್ಷನ್ ತಗೊಂಡು, ಇಲ್ಲಿ ಎಷ್ಟು ಪರ್ಸೆಂಟೇಜ್, ಎಷ್ಟು ಗಂಟೆಗೆ ಆಗ್ತದೆ, ಯಾಕೆ ಆಗಲಿಲ್ಲ. ಈಗ ಕದ್ರಿಯಲ್ಲಿ ಮಾರ್ಕೆಟಲ್ಲಿ ಅಷ್ಟು ಜನ ಸೇರಿದ್ದಾರೆ. ಸೆಪ್ಟೆಂಬರ್ 8 ಒಂದು, ಅಷ್ಟಮಿ ಒಂದು, ಅಷ್ಟು ಜನ ಸೇರಿದ್ದಾರೆ. ಯಾಕೆ ಶೂಟಿಂಗ್ ಶಾರ್ಟ್ ಕಡಿಮೆ ಅಂತ ಕೊಡಿ, ನಾನು ಮಾಡಿದ್ರೆ ನಾನು ಶಾರ್ಟ್ ತೆಗೆಯೋದು, ಕೊಟ್ಟು ಹೋಗೋದು, ನೆಕ್ಸ್ಟ್ ಯೂನಿಟಿಗೆ ಹೋಗೋದು. ಅಲ್ಲಿ ಯಾಕೆ ಆಯಿತು, ಅಲ್ಲಿ ಮಾಡೋದು. ಅವರಿಗೆ ಇಷ್ಟು ಶಾರ್ಟ್ಸ್ ಇಷ್ಟೆಲ್ಲ ಬರೆದು ಕೊಟ್ಟಿದೆ. ಅದರಿಂದ ಕಾಸ್ಟ್ಯೂಮ್ ಇನ್ ಆ್ಯಂಡ್ ಔಟು ಕಂಟಿನ್ಯೂಟಿ ಮಾಡಬೇಕು. ಅದಕ್ಕೆಲ್ಲ ಪ್ಲ್ಯಾನಿಂಗ್ ಜನ ಇದ್ದರು. ಒಟ್ಟಿಗೆ 300 ಜನ ಇಟ್ ಮಾಡ್ತೇವೆ. ಫುಡ್ ಸಪ್ಲೈ ಕೂಡ ಅದೇ ರೀತಿ ಹೋಗ್ತಿತ್ತು. ಒಬ್ಬನು ಖಾಲಿ ಒಂದು ವೆಹಿಕಲ್ ಫುಡ್ಡಿಗೆ, ಚಹಾ ಕಾಫಿ ಶರ್ಬತ್ತಿಗೆ ಹೋಗ್ತಿತ್ತು. ಹಾಗೆ ಯಾರಿಗೆ ಏನು ಬೇಕು, ಯಾರಿಗೆ ಏನು ಬೇಕು. ಮತ್ತು ಊಟದ ಪಾಯಿಂಟ್ ಎಲ್ಲ ಅಲ್ಲಿ ಆ ಯೂನಿಟಲ್ಲಿ ಅಲ್ಲಿ ಅಷ್ಟು ಗಂಟೆಗೆ ಊಟ ರೆಡಿ ಆಗ್ತದೆ. ಒಟ್ಟಿಗೆ ಮಾಡೋದಿಲ್ಲ, ಒಬ್ಬೊಬ್ಬರೇ ಊಟ ಮಾಡೋದು, ಹೋಗೋದು ಕೆಲಸಕ್ಕೆ. ಆ ಥರ ಫೈನಲ್ ಆಗಿ ತಣ್ಣೀರು ಬಾವಿಯಲ್ಲಿ ನಾವು ಸೆಪ್ಟೆಂಬರ್ 2 ಶಿಪ್ ಬರೋದು, ಅಲ್ಲಿ ಎಲ್ಲ ಸೇರೋದು, ಅಲ್ಲಿ ಫೈಟ್, ಅಲ್ಲಿಯ ಜನರು ಕೂಡ ರಾತ್ರಿ ಸೇರಿದರು. ಹಾಗೆ ನಮ್ಮಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂತ ಯಾರು ಇರಲಿಲ್ಲ. ಇಲ್ಲದ್ರೆ ಅವ್ರಿಗೆ ಪೇಮೆಂಟ್ ಮಾಡೋದಾದ್ರೆ ಸಿನಿಮಾ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದು ಸಿನಿಮಾ ನೋಡ್ತಾ ಇರುವಾಗ ಅದು ಎಲ್ಲರೂ ಹೇಳ್ತಾರೆ, ಇದು 23 ಗಂಟೆಯಲ್ಲಿ ಮಾಡಿದ ಸಿನಿಮಾ ಅಲ್ಲ, 4 ಹಾಡುಗಳು ಹಾಕಿದ್ರಿ ನೀವು, 2 ಫೈಟ್ಗಳು ಹಾಕಿದ್ರಿ, ಅದು ಹೇಗೆ ಮಾಡಿದ್ರಿ ಅಂತೇಳಿ. ಅದಕ್ಕೆ ಬೇಕಾದಾಗೆ ನಾವು ಕಂಪೋಸ್ ಮಾಡಿದ್ದೇವೆ. ಮತ್ತು ಆಲ್ಮೋಸ್ಟ್ಲಿ NG ಶಾರ್ಟ್ ಅದು ನಾವು ಇಟ್ಕೊಳ್ಳಿಲ್ಲ. ನೀವು NG ಅಂದರೆ ಪರವಾಗಿಲ್ಲ, ಶಾರ್ಟ್ ಕಂಟಿನ್ಯೂ ಮಾಡೋಣ. ಮತ್ತು ಎಡಿಟ್ ಮಾಡುವಾಗ ನೋಡ್ತಾ ಇದ್ದಾರೆ NG ಆಗಿ ಏನಾದರೂ 2 ಕ್ಲೋಸ್ ಅಪ್ ಆಗಿ. ನಾನು ಹೇಳಿದೆ, ಡಯಲಾಗ್ ಬಾರದಿದ್ರೆ ತಲೆಗೆ ಒಂದು ಪೆಟ್ಟು ಹೊಡೀರಿ, ಕುಟ್ಟಿ ಹಾಗೆ ಕಂಟಿನ್ಯೂ ಮಾಡಿ ಡಯಲಾಗು. ಡಬ್ಬಿಂಗ್ನಲ್ಲಿ ನಾವು ಮಾಡೋಣ, ನೀವು ಹೆದರೋದು ಬೇಡ, ಡಯಲಾಗ್ ಬರಲಿಲ್ಲ ಅಂತ ಹೇಳಿ ಅದರಲ್ಲಿ ಏನು ಇದು ಮಾಡೋದು ಬೇಡ, ಬಾಯಿ ಅಲುಗಾಡಿಸಿ ಸಾಕು. ನಾನು ಕೆಲವೊಮ್ಮೆ ಬೇರೆ ಭಾಷೆಯವರು ಮಾಡ್ತಾ ಇರುವಾಗ ಇದು ಕೊಡ್ತಿದ್ದೆ, 1 2 ನೀವು ಲಿಪ್ ಕೊಟ್ಟರೆ ಸಾಕು, ಅದಕ್ಕೆ ಟ್ಯಾಲಿಯಾಗಿ ನಾವು ಏನಾದರೂ ಮಾಡೋ. ಸಿನಿಮಾವೇ ಒಂದು ಮೆಲೋ ಡ್ರಾಮಾ, ಆದ ಕಾರಣ ಅದನ್ನು ಏನು ಮಾಡ್ಬೋದು. ಈಗಿನ ಟೆಕ್ನಾಲಜಿ ಅಂತೂ ಎಂಥದ್ದು ಮಾಡ್ಬೋದು. ಆ ಸ್ಪೀಡ್ ಅದು ನಾನು ಈಗ ಸಹ ಅದೇ ಸ್ಪೀಡ್, ನಾನು ಸ್ವಲ್ಪ ಸ್ಪೀಡ್ ಕೆಲಸ ನಂದು, ಅದೇ ಸೆಪ್ಟೆಂಬರ್ 8 ಸ್ಪೀಡ್ ಆಯಿತು. ನೀವು ಮಾಡಿದಂತಹ ಸೆಪ್ಟೆಂಬರ್ ಎನ್ನುವ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಹಾಡಿದರು. ಅದು ಹೇಗೆ ಸಾಧ್ಯ ಆಯಿತು? ಅಯ್ಯೋ, ಅದು ನಮ್ಮ ಅಶೋಕ್ ಚರಣ್ ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೀಗೆ ಹಾಡ್ತಾಯಿದ್ರು. ಹೀಗೆ ಅದಕ್ಕೆ ನಾನು ಹೇಳಿದೆ, 2 ಹಾಡುಗಳನ್ನು SP ಅವರಿಂದ ಹಾಡ್ತಾವ. ಅದಕ್ಕೆ ನಾವು ಕೊಂಕಣಿಯಲ್ಲಿ ಮಾತಾಡೋದು, ರಿಚರ್ಡ್ ಅದು ಸಾಧ್ಯತೆ ಇದೆ, ಯಾಕೆ ಸಾಧ್ಯ ಇಲ್ಲ? SP ಅವರು ಯಾಕೆ ಅಲ್ಲ, ಅವರು ಒಂದು ಹಾಡಿಗೆ ಆವಾಗ 25,000 ತಗೊಳ್ತಾರೆ. ಆವಾಗ ನಮಗೆ 2 ಹಾಡಿಗೆ ನಮ್ಮ ಹತ್ರ ಬಜೆಟ್ ಉಂಟು. ನಮ್ಮ ಹಾಗೆ ನಾನು ಏನಾಗೋದಿಲ್ಲ. ಅವರು ವಿಠಲ್ ಅಂತ ಅವ್ರ ಅಸಿಸ್ಟೆಂಟ್ ಇದ್ದರು, ಅವರ ಹತ್ರ ನಾನು ಮಾತಾಡ್ತೇನೆ. ಸ್ಟುಡಿಯೋಗೆ ಬರುವಾಗ ಅವರು ಪ್ರಸಾದಲ್ಲಿ ಇವರು SP ಸರ್ ಅಲ್ಲಿ ಹಾಡ್ತಿದ್ರು. ಇವರ ಹತ್ರ ವಿಠಲ್ ಹತ್ರ ಅವರು ಅಲ್ಲಿಗೆ 3 ಗಂಟೆಗೆ ಬರಲಿಕ್ಕಿದೆ ನೆಕ್ಸ್ಟ್ ಹಾಡಲಿಕ್ಕೆ. ಆವಾಗ ನಾನು ವಿಠಲ್ ಅವರು ಅಲ್ಲಿ ಬಂದಿದ್ದರು. ಅವ್ರ ಹತ್ರ ಹೇಳಿದ್ದೆ, ಸರ್ ತುಳು, ಇಟ್ ಈಸ್ ವೆರಿ ಡಿಫಿಕಲ್ಟ್, ತುಳುನೋ ಐ ವಾಂಟ್, ಬಿಕಾಸ್ ಹಿ ಆಲ್ರೆಡಿ ಅದರ್ ಸಾಂಗ್ ಹಿ ಸಾಂಗ್, ನೋ ಯು ಓನ್ಲಿ ಟಾಕ್ ಅಂತ ನೀವೇ ಅವ್ರ ಹತ್ರ ಮಾತಾಡಿದೆ ಅಂತ ಹೇಳಿದ್ರು. ಫೋನ್ ಕೊಟ್ಟರು. ಫೋನ್ ಕೊಟ್ಟ ಕೂಡಲೇ ಅವ್ರು ನಾನು ಹೇಳಿದ ಕೂಡಲೇ, ಎಸ್ ಐ ವಿಲ್ ಬಿ ದೇರ್ 4 o'clock ಮಿಸ್ಟರ್ ರಿಚರ್ಡ್, ಯು ಟೆಲ್ ಮೀ ವಾಟ್ ಕೆನ್ ಐ ಡೂ ಫಾರ್ ಯು, ಐ ಆಮ್ ಪ್ಲೆಜರ್ಲಿ ಐ ವಿಲ್ ಸಿಗ್ತದೆ. ಬಂದರು. ಬಂದು 2 ಹಾಡು ಟಪ 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 ಹಾಡಿದರು. ಆಗ ರೆಮ್ಯುನರೇಷನ್ ಆದಷ್ಟು. ನಾನು ನನ್ನ ಬಜೆಟ್ ಇತ್ತು ಭಾರಿ ಕಡಿಮೆ, ಅದರಲ್ಲಿ ಕೂಡ ನಾನು 10,000 ರೂಪಾಯಿ ಕೊಟ್ಟೆ.
ಇವರು ವಿಠಲ್ ಹೇಳಿದರು, ನೋ ಅಟ್ಲೀಸ್ಟ್ ಯು ಗಿವ್ 20, ಈಸ್ ಚಾರ್ಜಿಂಗ್ 25 ಒನ್ ಸಾಂಗ್ ಅಟ್ಲೀಸ್ಟ್ ಅಂತ ಹೇಳಿದರು. ಮೈ ಬಜೆಟ್ ಈಸ್ ಲೈಕ್ ದಟ್, ವಾಟ್ ಮ್ಯಾನ್ ಯು ಆರ್ ಡೂಯಿಂಗ್, 20 ಕೊಡಲೇಬೇಕು ಅಂತ ಹೇಳಿದರು. ಆಗುವಾಗ ನಾನು ಹೇಳಿದೆ, ಐ ವಿಲ್ ಟಾಕ್. ನಾನು ಹೋಗಿ ಎಸ್ ಪಿ ಸರ್ ಹತ್ರ ಹೇಳಿದ್ದೆ, ಸರ್ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ನೋ ಪ್ರಾಬ್ಲಮ್ ನಥಿಂಗ್, ಐ ವಿಲ್ ಟೆಲ್ ವಿಠಲ್. ಅದು ಅವರನ್ನು ಕರೆದು, ಬೇಡ ಬೇಡ ಬೇಡ, ಇಸ್ ಇನಫ್, ಅದು ತುಳು, ಬಿಕಾಸ್ ಇಸ್ ಎ ಸ್ಮಾಲ್ ಬಜೆಟ್ ಫಿಲ್ಮ್, ಇಸ್ ಎ ರಿಜಿನಲ್ ಫಿಲ್ಮ್. ಓಕೆ ಥ್ಯಾಂಕ್ ಯು ಸರ್, ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ರು. ಹೌದು, ಅಲ್ಲ ಅದು 23 ಗಂಟೆದು ಸಿನಿಮಾ ಅಂತ ಹೇಳಿ ನೋಡುವಾಗ ಕಾಸ್ಟ್ಯೂಮ್ ಚೇಂಜ್ ಆಗಲಿ, ಕಲಾವಿದರು ಸುನೀಲ್ ಮತ್ತು ಸುತಿ ಪ್ರೇಮಲೋಕದ ತೋಟೊಡೆ ಜೊತೆ ಸೇರ್ದು ಸಂತೋಷ ನಿನಡ ಉರ್ಕುದು ದಿಂಚಿದು, ಪ್ರೇಮಲೋಕದ ತೋಟೊಡೆ ಜೊತೆ ಸೇರ್ದು ಸಂತೋಷ ನಿನಡ ಉರ್ಕುದು ದಿಂಚಿದು. ಆ್ಯಕ್ಚುಯಲ್ ಆಗಿ ಮಾಲಶ್ರೀ ಮಾಡಬೇಕಿತ್ತು ಆ ಪಾತ್ರ ಅಲ್ಲಿ. ನಾವು ಸುವರ್ಣರು ಒಟ್ಟಿಗೆ ಇರುವಾಗ ಸುನೀಲ್, ಮಾಲಶ್ರೀ, ಸುವರ್ಣರು ಒಟ್ಟಿಗೆ ಒಂದು ಚಿಕ್ಕ ಪಬ್ಬಿಗೆಲ್ಲ ಹೋಗಿ ಕೂತ್ಕೊಂಡು ಒಂದು ಟೈಮ್ ಕಳೀತಿದ್ದೆವು ನಾವು. ಸುನೀಲ್ನದ್ದು ಒಂದು ಫೇವ್ರೆಟ್ ಒಂದು ಪಬ್ ಇತ್ತು, ಅಲ್ಲಿಗೆ ನಮ್ಮ ಜಾಯಿಂಟ್ ಬೆಂಗಳೂರಲ್ಲಿರುವಾಗ. ಸುವರ್ಣರು ಅವರ ಕ್ಲೋಸ್ ಫ್ರೆಂಡ್, ಹಾಗೆ ಅವರು ಬರಲಿಕ್ಕೆ ಕಾರಣ. ಅವರು ಒಂದು ಸಿನಿಮಾ ಲಾಸ್ಟ್ ಮಾಡ್ತಿದ್ರು, ಅದರಲ್ಲಿ ಹೇಳಿದರು ಮಾಡ್ತಾರೆ, ನಾನು ಖಂಡಿತ ಮಾಡ್ತೇನೆ ತುಳು ಅಲ್ಲಿ ಅಂತ ಹೇಳಿದರು. ಅಷ್ಟೇ ಮಾಲಶ್ರೀಗೆ ಆ ದಿವಸ ಬರಲಿಕ್ಕೆ ಆಗಲಿಲ್ಲ. ಮತ್ತು ಮಾಲಶ್ರೀ ಅವರು ನಾನು ಕೊಂಕಣಿ ಫಿಲ್ಮಿಗೆ ಮಾಡ್ತೇನೆ ಹೇಳಿದರು. ಅದೇ ದಿವಸ ಅವರು ನನಗೆ ಸಿಕ್ಕುವಾಗ ಅವರ ಆಕ್ಸಿಡೆಂಟ್, ಅಲ್ಲಿ ನಾವು ಸುನೀಲನ್ನು ಕಳ್ಕೊಂಡೆವು. ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳಲ್ಲಿ ಅದು ಕೂಡ ಫೈಟ್ ಸೀಕ್ವೆನ್ಸಿ ಯಾವಾಗ ಇರ್ತದೆ ಆ ಸಂದರ್ಭದಲ್ಲಿ ಮಾತ್ರ ನಾನ್ ವೆಜ್ ಊಟಗಳು ಸೆಟ್ಟಲ್ಲಿರುವಂಥದ್ದು. ಆದರೆ ನಿಮ್ಮ ಸಿನಿಮಾ ಸೆಟ್ನಲ್ಲಿ ಯಾವಾಗಲೂ ನಾನ್ ವೆಜ್ ಊಟ ಇರ್ತಿತ್ತು ಅಂತ ಹೇಳುವ ಮಾತು. ಅದು ಅಲ್ಲ, ಊಟ ಅಂತ ಹೇಳಿದರೆ ಯಾರೂ ಹೇಳಲಿಲ್ಲ ವೆಜ್ ಅಂತ ನಾನ್ ವೆಜ್ ಅಂತ ಹೇಳಿ. ಅದು ನಮ್ಮಲ್ಲಿ ಊಟ ಅಂತ ಹೇಳಿದ ಕೂಡಲೇ ಇಲ್ಲಿ ರೈಸ್ ಮತ್ತು ಕರಿ ಅಂತ ಹೇಳಿ, ಅದನ್ನೇ ಬೇರೆ ಊರಿಗೆ ಹೋದರೆ ಸ್ಯಾಂಡ್ವಿಚ್ ಬರ್ತದೆ, ಇನ್ನೊಂದು ಊರಿಗೆ ಹೋದರೆ ಕುಬ್ಬಾಸ್ ಅಂತ ಹೇಳಿ, ಈಗ ನಾವು ದುಬೈಗೆ ಹೋದರೆ ಅದು ಆ ಒಂದು ಬ್ರೇಕ್ಫಾಸ್ಟ್, ಒಂದು ಲಂಚ್, ಒಂದು ಡಿನ್ನರ್. ಸೊ ಬೆಂಗಳೂರವರಿಗೆ ಇಲ್ಲಿ ಬರುವಾಗ ನಾವು ಒಳ್ಳೆ ಆರೈಕೆ ಮಾಡಿದ್ದಾರೆ, ಮತ್ತು ಮೀನಿಗೆ ಎಲ್ಲರೂ ಇಷ್ಟಪಡ್ತಾರೆ. ಅದು ಒಳ್ಳೆ ಊಟ ಕೊಟ್ಟರೆ ನಮ್ಮ ಕೆಲಸದ ಸ್ಪೀಡ್ ಕೂಡ ಹಾಗೆ ಆಗ್ತಿತ್ತು. ಅವರಷ್ಟೇ ಅದಕ್ಕಿಂತ ಜಾಸ್ತಿ ನಮಗೆ ಕೆಲಸ ಸಿಗ್ತಿತ್ತು, ಖುಷಿಯಲ್ಲಿದ್ದರು. ಊಟ ಕೊಟ್ಟದಕ್ಕೆಂದು ಹೇಳಿ ಅಲ್ಲ, ಇಡೀ ಟೀಮನ್ನು ಒಂದು ಸಂತೋಷವಾಗಿ ಇಟ್ಕೊಳ್ಳೋದು ಉಂಟಲ್ಲ, ಅದರಷ್ಟು ಒಳ್ಳೆ ವಿಷಯಗಳು. 2 ಮಕ್ಕಳು ಡೈರೆಕ್ಟ್ರು ಯಾವ ಸಿನಿಮಾದಲ್ಲಿಯೂ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಸರಿ ಇರುವುದಿಲ್ಲ, ಡೈರೆಕ್ಟರ್ ಕ್ಯಾಮರಾಮನ್ಗೆ ಸರಿ ಇರುವುದಿಲ್ಲ. ಅಂಥದ್ದು ಇಲ್ಲಿ ಏನೂ ಇರಲಿಲ್ಲ. ಅಂಥ ಭಾವನೆಗಳನ್ನು ನನಗೆ ಅಂಥ ಪರಿಸ್ಥಿತಿಗಳು ಬರಲೇ ಇಲ್ಲ. ಅದರ ನಂತರ ನೀವು ಕೊಂಕಣಿ ಹೌದು, ಆವಾಗ ಎಲ್ಲರೂ ಕೊಂಕಣಿಯವರು ಹೇಳಿದರು, ನೀನು ಇದಾಗಿ ತುಳುವೇ ಮಾಡ್ತಾ ಇದ್ದೆ, ಕೊಂಕಣಿ ಮಾಡುವ, ನೀವು ಸಹಕಾರ ಮಾಡುವ ಹೇಳಿದೆ. ಅದು ಒಂದು ಒಳ್ಳೆ ನಮ್ಮದೇ ಕತೆ, ಲವ್ ಸ್ಟೋರಿ ಆದರೂ ಸಹ ಉಂಟಲ್ಲ. ಮೊಕ್ಸಾನೆ ಅಂದರೆ ಕ್ಷಮೆ, ಆ್ಯಕ್ಚುಯಲ್ ಕ್ಷಮೆ ಅಲ್ಲ, ಫರ್ಗ್ಯೂನೆಸ್. ಕ್ಷಮೆಗಿಂತ ದೊಡ್ಡದದು. ಅದು ನಿಮ್ಮನ್ನು ನಾನು ಫರ್ಗ್ಯೂ ಮಾಡುವುದಾದರೆ ಸಂಪೂರ್ಣವಾಗಿ ತ್ಯಾಗ ಮಾಡಿ, ಪ್ರೀತಿ ಮಾಡಿ, ಹಳೆತನ್ನು ಮರೆಯೋದು ಫರ್ಗ್ಯೂನೆಸ್. ನಮ್ಮ ಬೇಸ್ ಅದು, ನಮ್ಮ ಕಮ್ಯುನಿಟಿದು ಲವ್ ಅನ್ನೋದು ಇದ್ದ ಹಾಗೆ. ಸೊ ಆ ಹೆಸರಿಟ್ಟುಕೊಂಡು ಮಾಡಿದೆ, ಅದು ಕೂಡ ಕ್ಲಿಕ್ ಆಯಿತು. 60 ದಿವಸ ಹೋಗಿದೆ ಸಿನಿಮಾ ಜೊತೆಯಲ್ಲಿ. ಹಾಕಿದ ಬಂಡವಾಳಕ್ಕೆ ನನಗೇನು ತೊಂದರೆ ಆಗಲಿಲ್ಲ. तोंडाकू दालावचे पहिले सिगरेट ओडी नका म्हणून कितले पोटी सांगितले असा तुका जाल्यार तुझी सवय तुका मोडोंक जायना न्हय रे पुता. ಸೆಪ್ಟೆಂಬರ್ 8 ಆಯಿತು. ಈಗ ತುಂಬ ಗ್ಯಾಪ್ ಇತ್ತು, ಅಂದರೆ ಹಣ ಇಲ್ಲ, ತಲೆ ಓಡ್ತಾ ಇತ್ತು, ಮಾಡಬೇಕಾದ ಸಹಾಯ ಯಾರ್ದು ಇಲ್ಲ. ಪ್ರಯತ್ನ ಪಟ್ಟೆ, ನಮ್ಮ ಟೆಕ್ನಿಷಿಯನ್ ಅವರು ಸಹಕಾರ ಮಾಡಿದರು, ಮನೆಯವರಿಂದಲೂ ಸಹಕಾರ ಸಿಕ್ಕಿತು, ಅದರಿಂದ ನನ್ನ ಮಿತ್ರರಿಂದ ಸಹಕಾರ ಸಿಕ್ಕಿತು. ಮತ್ತು ಆಗ ಸಿನಿಮಾ ಫೀಲ್ಡಲ್ಲಿ ಅಂದರೆ ನಾವೊಂದು ಥರ ರಾಜ್ಕುಮಾರ್ ಅಡ್ವೈಸರ್ ಇಟ್ಟಿದ್ರು, ಹಾಗೆ ಓಡುವುದು ನಾನೇ. ಆದ ಕಾರಣ ಈಗಾದರೆ ಅದು ಕಷ್ಟ ಇಲ್ಲ. ಈಗ ಹಲವು ನಿರ್ಮಾಪಕರು, ನಿರ್ದೇಶಕರು, ಅನುಭವಿಗಳು, ಹಣ ಇದ್ದವರು ಈ ಫೀಲ್ಡಿಗೆ ಬಂದಿದ್ದಾರೆ.
ಬಟ್ ಅದನ್ನೇ ಅವರು ಒಂದು ವ್ಯಾಪಾರೀಕರಣವಾಗಿ ನೋಡದೆ ಸ್ವಲ್ಪ ಮಟ್ಟಿಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇಟ್ಟುಕೊಂಡು ಇದನ್ನು ಬೆಳೆಸಿದರೆ ತುಳು ಚಿತ್ರರಂಗಕ್ಕೆ ಭಾರಿ ಭವಿಷ್ಯ ಇದೆ. ಬೊಕ್ಸಾನೆ ಕೊಂಕಣಿ ಚಿತ್ರ ಆದ ನಂತರ ಸುಮಾರು 12 ವರ್ಷಗಳ ಬ್ರೇಕ್ ತಗೋತೀರಾ, ಅದು ಯಾಕಾಗಿ? ಯಾಕಂತ ಹೇಳಿದ್ರೆ 95 ನಂತರ 2007 ತನಕ ಯಾವುದೇ ಸಿನಿಮಾಗಳು ಬರೋದಿಲ್ಲ. ಸಿನಿಮಾ ಮಾಡಬೇಕು ಮನಸ್ಸಲ್ಲಿತ್ತು. ಅದರ ಮಧ್ಯದಲ್ಲಿ ಬೇಕಾದಂಥ ತಯಾರಿಕೆಗಳು, ಫಾರಿನ್ ಹೋಗೋದು, ಡಿಸ್ಕಸ್ ಮಾಡೋದು, ಮತ್ತು ನಾನು ಬೇರೆ ಬೇರೆ ಸಮಿತಿಯಲ್ಲಿ ಸದಸ್ಯನಾಗಿ ಮೆಂಬರಾಗಿ ಸಿನಿಮಾದಿಂದ ಹೊರಗೆ ಸಿನಿಮಾದ ಮೂಡಲ್ಲಿದ್ದೇನೆ. ಇವತ್ತಿಗೂ ನಾನು ಈ ವಯಸ್ಸಿನಲ್ಲಿ ಕೂಡ ನಾನು ಸಿನಿಮಾದಿಂದ ಹ್ಯಾಂಗೋವರ್ ಅಂತ ಸಿನಿಮಾದ ಹ್ಯಾಂಗೋವರೇ. ಇವತ್ತಿಗೂ ಚಿತ್ರರಂಗ ಬೆಳೀಬೇಕು, ಪ್ರಾದೇಶಿಕ ಭಾಷೆಗಳು ಬೆಳೀಬೇಕು. ಮತ್ತು ಇವತ್ತಿಗೂ ನಾನು ಮನೆಯಲ್ಲಿ ಓದ್ಕೊಂಡು ಈಗ ತಮ್ಮ ಲಕ್ಷ್ಮಣವರು ಆಗಲಿ, ನಮ್ಮ ಯಶರಾಜರವರಾಗಲಿ ಎಷ್ಟೋ ಸಲ ಬಂದುಕೊಂಡು ನನ್ನ ಹತ್ರ ಹಲವು ವಿಷಯಗಳು ಸಿನಿಮಾದ ಬಗ್ಗೆ ಮತ್ತು ಹಲವು ಮೊದಲೆಲ್ಲ ಎಲ್ಲರೂ ನನ್ನ ಹತ್ರ ಬಂದು ಮಾತಾಡ್ತಿದ್ದರು. ಎಲ್ಲ ಈಗಿನ ಸಿನಿಮಾದವರು, ತಾಂತ್ರಿಕ ವರ್ಗದವರು ಕೂಡ ಮತ್ತು ಕಲಾವಿದರು ಕೂಡ ನಮ್ಮಲ್ಲಿಯೇ ಒಟ್ಟಿಗೆ ಕೆಲಸ ಮಾಡಿದವರು ನಾವು. ಇವತ್ತಿಗೂ ಇವನ್ ಅರವಿಂದ್ ಬೋಳರ್ ಅವರು ಪ್ರಥಮ ಚಿತ್ರ ಸೆಪ್ಟೆಂಬರ್ 8 ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಒಂದು ಚಿಕ್ಕ ಪಾತ್ರ, ಅವರನ್ನು ಅಭಿನಯಿಸಿದ್ದು ನಾನು. ಅವ್ರು ಈಗ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಪೊಲೀಸ್ ದಕ್ಕಲು ಪಂಡ ಕಾನೂನು ಪಾಲನೆ ಮಲ್ಪನ ರಕ್ಷಕರ್ ಭಿಕ್ಷುಕಿರತ್. ಪೊಲೀಸ್ ದಕ್ಕಲು ಪಂಡ ಶಿಸ್ತದ ಸಿಪಾಯಿ ನಕಲು ಪನ್ಪಿನ ಭಾವನೆ ಜನಕಲನ ಮನಸ್ಸಿನ ಮೂಡೋಡು. ಚಲನಚಿತ್ರಕ್ಕೆ ನಾನು ಡಾಕ್ಟರ್ ಸಂಜೀವ್ ದಂಡೇಗಿರಿಯಿಂದ ಪ್ರೇರಿತನಾದ ಹಾಗೆ ನಾನು ರಂಗಭೂಮಿಗೆ ಈಗಿನ ಕಲಾ ನಿರ್ದೇಶಕ ತಮ್ಮ ಲಕ್ಷ್ಮಣರಿಂದ ನನ್ನ ರಂಗಭೂಮಿ ಪ್ರಾರಂಭವಾಯಿತು. 1975ರಲ್ಲಿ ತಮ್ಮ ಲಕ್ಷ್ಮಣರು ಸತ್ಯಮುನಿಂಡ ಒಂದು ನಾಟಕ ಬರೆದಿದ್ದರು. ನಮ್ಮ ಪರಿಚಯ ತಮ್ಮ ಲಕ್ಷ್ಮಣರ ಮತ್ತು ನನ್ನ ಪರಿಚಯ ಸಾಧಾರಣ 50 ವರ್ಷ ಆಯಿತು. ಆವಾಗ ಅಷ್ಟು ನಂಟು ಇರಲಿಲ್ಲ. ಆವಾಗ ಈ ನಾಟಕವನ್ನು ಯಾಕೆ ನಾವು ಟೌನ್ ಹಾಲ್ನಲ್ಲಿ ಪ್ರದರ್ಶನ ಮಾಡಬಾರ್ದು ಹೇಳುವ ಒಂದು ಪ್ರಶ್ನೆ. ನಾಟಕ ಬರೆದದ್ದು ಚೆನ್ನಾಗಿತ್ತು, ಒಳ್ಳೆಯದಿತ್ತು. ಅದರ ಪ್ರಥಮ ಪ್ರದರ್ಶನವನ್ನು ಅವರು ಮುಲ್ಕಿಯಲ್ಲಿ ಪ್ರದರ್ಶನ ಮಾಡಿದರು. ಒಳ್ಳೆ ಹೆಸರು ಕೂಡ ಬಂದಿತ್ತು. ಆದರೆ ನಾನು ಇಲ್ಲಿ ಮಂಗಳೂರು ಪುರಭವನದಲ್ಲಿ ಅದನ್ನು ಮಾಡೋಣ ಅಂತ ಹೇಳಿ ತಯಾರಿ ಮಾಡಿದೆ. ನಿರ್ಮಾಣ ಬಗ್ಗೆ ಎಲ್ಲ ರೀತಿಯ ತಯಾರಿಕೆ ಆಯಿತು. ನಿರ್ದೇಶನ ಯಾರು ಮಾಡೋದು ಅಂತೇಳಿ ಆವಾಗ ನನಗೆ ಮೊದಲು ನೆನಪು ಬಂದದ್ದು ರಾಘ ಉಳ್ಳಾಲ್. ಸರಿ, ಹಾಗಾದರೆ ರಾಘ ಉಳ್ಳಾಲ್ ನಿರ್ದೇಶನ ಮತ್ತು ಕಲಾವಿದರು ಆವಾಗ ಆಗಿನ ಅತಿರಥ ಮಹಾರಥ ಕಲಾವಿದ ಅಂತ ಇರುವವರು ಜೆ ರವೀಂದ್ರರವರು, ರೋಹಿದಾಸ್ ಕದ್ರಿಯವರು, ಶಿವರಾಮ್ ಕಾರದರ ಚೋಮನ ದುಡ್ಡಿಯಲ್ಲಿ ನಟಿಸಿದ್ದ ಲೀನಾ ಗೋಯಸ್ ಬೆಳ್ತಂಗಡಿಯವರು, ಹಾಗೂ ಲೋಕಲ್ ಕಲಾವಿದರನ್ನು ಉಪಯೋಗ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆವು. ಗಣಪತಿ ಹೈಸ್ಕೂಲಲ್ಲಿ ಪ್ರತಿ ದಿವಸ ಇದರ ಪ್ರಾಕ್ಟೀಸ್ ಆಗ್ತಿತ್ತು. ಒಳ್ಳೆ ಪ್ರಯತ್ನ ಮಾತ್ರ ಅಲ್ಲದೆ ಎಲ್ಲ ಕಲಾವಿದರು ಒಳ್ಳೆ ಸಹಕಾರ ಮಾಡಿದರು. ಪುರಭವನದಲ್ಲಿ ಇದು ಪ್ರಥಮ ಪ್ರದರ್ಶನ. ಅರುಣ್ ಕಿರಣ್ ಪ್ರೊಡಕ್ಷನ್ನ ಪ್ರಥಮ ಕಾಣಿಕೆ. ಕನ್ನಡದ ಸುಪ್ರಸಿದ್ಧ ನಟ ರಾಜೇಶ್ ಮತ್ತು ಸುರೇಖರ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ನಾಟಕವು ಕೂಡ ಯಶಸ್ವಿ ಮಾತ್ರ ಅಲ್ಲದೆ ನಾಟಕ ರಂಗದಲ್ಲಿ ಇದೊಂದು ಈಸ್ಟ್ಮನ್ ಕಲ್ಲರ್ ಸಿನಿಮಾ ಥರ ಬಂದಿತ್ತಂತ ಹೇಳಿ ಪತ್ರಕರ್ತರ ಹಾಗೂ ವಿಮರ್ಶೆಕಾರರ ಇದಕ್ಕೆ ಪ್ರಶಂಸಿಸ್ತಿತ್ತು. ಇದರ ಕಲಾ ನಿರ್ದೇಶಕನು ಇದರ ಸಾಹಿತ್ಯವನ್ನು ಮತ್ತು ಕಲಾ ನಿರ್ದೇಶಕವನ್ನು ತಮ್ಮ ಲಕ್ಷ್ಮಣರು ಆಗ ಅವರ ಜರ್ನಿ ಪ್ರಾರಂಭವಾದದ್ದು ಸತ್ಯಮನಿಂದ ಡ್ರಾಮದಿಂದ. ಅದರ ನಂತರ ನಂದು ಮತ್ತು ತಮ್ಮ ಲಕ್ಷ್ಮಣರ ನಂಟು ಬಹಳಷ್ಟು. ಎಲ್ಲ ಯಾವ ಚಟುವಟಿಕೆಗಳು ನಾವು ಪ್ರತಿಯೊಬ್ಬ ಲೇಖಕನ 7 ಡ್ರಾಮಾ ಮಾಡುವಾಗ ಕೂಡ ಎಲ್ಲ ಡ್ರಾಮಾಗಳಿಗೆ ತಮ್ಮ ಲಕ್ಷ್ಮಣರು ಇದಕ್ಕೆ ಕಲಾ ನಿರ್ದೇಶನವನ್ನು ಕೊಡ್ತಿದ್ದರು, ಅವರೇ ಮಾಡ್ತಿದ್ದರು. ಹಾಗೆ ನಾನು ಬಂಗಾರಪೇಟೆ ಸಿನಿಮಾಕ್ಕೆ ಬಂದೆ. ಅಲ್ಲಿ ಕೂಡ ಅವರ ಕೆಲಸ ಅದ್ಭುತವಾಗಿತ್ತು. ಮಾತ್ರವಲ್ಲದೆ ಅದರ ನಂತರ ಮಾಡಿದ ಕೆಲಸ ಸೆಪ್ಟೆಂಬರ್ 8, ಬೊಕ್ಸಾನೆ, ಕಾಜರ್, ಎಲ್ಲೆಲ್ಲೂ ನೀನೆ, ಹೀಗೆ ಹಲವಾರು ಸಿನಿಮಾಗಳಿಗೆ ಪೊನ್ನಮ್ಮ, ಇಷ್ಟು ಸಿನಿಮಾಗಳಿಗೂ ಕೂಡ ತಮ್ಮ ಲಕ್ಷ್ಮಣರೇ ಕಲಾ ನಿರ್ದೇಶನ ಮಾಡಿದರು. ಮತ್ತು ಅವರು ಇವತ್ತು ಮಂಗಳೂರಿನ ಮಾತ್ರ ಅಲ್ಲದೆ ಕನ್ನಡದಲ್ಲೇ ಪ್ರಖ್ಯಾತ ಕಲಾ ನಿರ್ದೇಶಕರು. ಇತ್ತೀಚೆಗೆ ಒಂದು ಪುಸ್ತಕವನ್ನು ಕೂಡ ಅವರು ತುಳು ಭಾಷೆಗೆ ತುಳು ಚಿತ್ರರಂಗದ ಬಗ್ಗೆ ಅವರು ಅರ್ಪಣೆ ಮಾಡಿದರು. ಹಾಗೆ ನಮ್ಮ ನಂಟು
ತಮ್ಮ ಲಕ್ಷ್ಮಣನೊಟ್ಟಿಗೆ ಬಹಳಷ್ಟು ಬೆಳೆಯಿತು. ಮತ್ತು ಅವರು ಕಲಾ ನಿರ್ದೇಶನ ಮಾಡಿದ ಎಲ್ಲ ಸಿನಿಮಾಗಳಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಬಂದದ್ದು ಅದು ಅವ್ರಿಗೂ ಕೂಡ ಒಂದು ಹೆಮ್ಮೆ ಆಯಿತು.